ಒಟ್ಟು 13 ಕ್ಷೇತ್ರಗಳಲ್ಲಿ 12ನ ಕಳೆದ ಬಾರಿ ಚುನಾವಣೆಯಲ್ಲಿ ವಶಪಡಿಸಿಕೊಂಡಿರುವಂಥ ಬಿಜೆಪಿಗೆ ಈಗ ಸಾಕಷ್ಟು ಸವಾಲುಗಳು ಎದುರಾಗಿವೆ. ಈ ಮಧ್ಯೆ ಅನಾಯಾಸವಾಗಿ ಗೆಲ್ಲಬಹುದು ಅನ್ನುವಂಥ ಕ್ಷೇತ್ರಗಳಲ್ಲಿ ಬೆಳ್ತಂಗಡಿ ಅನ್ನೋದು ಬಿಜೆಪಿಯವರ ನಿರೀಕ್ಷೆ. ಈ ಮಧ್ಯೆ ಸ್ವತಃ ಅಭ್ಯರ್ಥಿಯಾಗಿರುವಂತಹ ಹರೀಶ್ ಪೂಂಜಾ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ, ಹೇಗಿದೆ ಸರ್ ಚುನಾವಣಾ ಟ್ರೆಂಡ್? ಭಾಳ ಚೆನ್ನಾಗಿದೆ. ನಾವು 5 ವರ್ಷದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಮತ್ತು ಎಲ್ಲ ತಾಲೂಕಿನ ಎಲ್ಲ 81 ಗ್ರಾಮಗಳಲ್ಲೂ ಎಲ್ಲರನ್ನೂ 5 ವರ್ಷಗಳಲ್ಲಿ ಜೊತೆ ಸೇರಿಸಿಕೊಂಡು ಹೋಗಿರುವ ಕಾರಣಕ್ಕೋಸ್ಕರ ಭಾಳ ಜನಸ್ಪಂದನೆ, ಜನರ ವಿಶ್ವಾಸ ಮತ್ತು ಜನರ ಭಾಳ ನಿರೀಕ್ಷೆಗಳಿದೆ. ಮತ್ತೊಮ್ಮೆ ಬೆಳ್ತಂಗಡಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕೆನ್ನುವಂಥ ಉತ್ಸಾಹದಲ್ಲಿ ಇವತ್ತು ಜನಸಾಮಾನ್ಯರಿದ್ದಾರೆ. ಈಗ ವಿರೋಧ ಪಕ್ಷಗಳು ಕೊನೆ ಗಳಿಗೆಲ್ಲ ತುಂಬ ಕಸರತ್ತನ್ನು ಮಾಡಿ ಮತ್ತೋರ್ವ ಯುವಕನನ್ನು ನಿಮ್ಮ ಎದುರಾಳಿಯಾಗಿ ನಿಲ್ಲಿಸಿವೆ. ಬಹುಶಃ ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಯುವಕರ ಬಳಿ ಸಾಕಷ್ಟಿದೆ, ಆ ಕಡೆನೂ ಯುವಕರು ಇದ್ದಾರೆ ಅಂತ ಹೇಳಿ ಬರ್ತಾ ಇದೆ. ಅವ್ರ ಜೊತೆಗೆ ಬಿರುಸಿನ ಪ್ರಚಾರ ಕೂಡ ಮಾಡ್ತಾ ಇದ್ದಾರೆ. ಈ ಮಧ್ಯೆ ನಿಮಗೆ ನಿಮ್ಮದೇ ಆದಂಥ ಅಭಿವೃದ್ಧಿ ಕೆಲಸಗಳೇ ನಿಮ್ಮ ಜೊತೆ ಇರ್ತವೆ, ನಿಮ್ಮನ್ನು ಜನ ಅದಕ್ಕಾಗಿ ಆಶೀರ್ವಾದಿಸ್ತಾರೆ ಅಂದ್ಕೊಳ್ತೀರಿ? ಭಾರತೀಯ ಜನತಾ ಪಾರ್ಟಿ 1983ರಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿರ್ತಕ್ಕಂಥ ಕ್ಷೇತ್ರ ಬೆಳ್ತಂಗಡಿ. ಅವತ್ತಿನಿಂದ ಇವತ್ತಿನವರೆಗೆ ಕಾರ್ಯಕರ್ತರ ಸೈನ್ಯ, ಕಾರ್ಯಕರ್ತರ ಪಡೆ, ಕಾರ್ಯಕರ್ತರ ತಂಡ ಮತ್ತು ಮತದಾರರು ಗರಿಷ್ಠ ಸಂಖ್ಯೆಯಲ್ಲಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ. ಅದರ ಜೊತೆಗೆ ಈ ಕಳೆದ 5 ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಮತ್ತು ಎಲ್ಲರನ್ನೂ ಜೊತೆ ಸೇರಿಸಿಕೊಂಡು ಹೋಗಿರ್ತಕ್ಕಂಥ ರೀತಿಯಲ್ಲಿ ನಾನೊಬ್ಬ ಮಗನಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯವಸ್ಥೆ ಇವತ್ತು ನನ್ನನ್ನು ಪೂರ್ಣ ವಿಶ್ವಾಸದಿಂದ ಸುಮಾರು 50,000ಕ್ಕಿಂತ ಹೆಚ್ಚು ಅಂತರದಿಂದ ಗೆಲ್ಲಿಸ್ತಾ ಇರ್ತೇವೆ. ಇಲ್ಲದ ಮತ ಪ್ರಚಾರ, ಅದರ ಮಧ್ಯೆ 40 ಮದುವೆ ಆಗ್ತಿದ್ರಿ, ಏನು ಅನಿಸ್ತದೆ ಸರ್ ಈಗ? ಅಲ್ಲ, ನಾನು ಇದು ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಅಲ್ಲ, 5 ವರ್ಷದಲ್ಲಿ ಇದೇ ನಿರಂತರವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ, ಇನ್ನೂ ಮಾಡ್ತೇನೆ, ಮುಂದೆ ಮಾಡ್ತೇನೆ. ಸರ್, ಈಗ ನಿಮಗೆ ಯಾವುದಾದ್ರೂ ಕೆಲಸ ಮಾಡಲಿಕ್ಕೆ ಬಾಕಿ ಇದೆ, ನಾನು ಇದನ್ನು ಈ ಮುಂದಿನ ಹಂತದಲ್ಲಿ ಮಾಡ್ತೇನೆ ಅಂತ ಅನಿಸ್ತಿದೆ? ಯುವಕರಿಗೆ ಉದ್ಯೋಗ ಅವಕಾಶವನ್ನು ಸೃಷ್ಟಿ ಮಾಡ್ತಕ್ಕಂಥ ಯೋಜನೆ ನನ್ನ ಮುಂದಿನ 5 ವರ್ಷದ ಯೋಜನೆ. ಸುಮಾರು 2,500 ಜನರಿಗೆ ಉದ್ಯೋಗ ಸೃಷ್ಟಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಕೈಗಾರಿಕಾ ವಲಯವನ್ನು ಸ್ಥಾಪನೆ ಮಾಡಿ ಸುಮಾರು 2,500 ಜನರಿಗೆ ಉದ್ಯೋಗ ಸೃಷ್ಟಿ ಮಾಡತಕ್ಕಂಥ ಬೃಹತ್ ಯೋಜನೆಯನ್ನು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ 5 ವರ್ಷದಲ್ಲಿ ಮಾಡ್ತೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾ ಅವರ ಮಾತು. ಒಂದಷ್ಟು ಕನಸುಗಳನ್ನು ಇಟ್ಟುಕೊಂಡಿದ್ದಾರೆ, ಇನ್ನಷ್ಟು ವಿಚಾರಗಳು ಸಹಕಾರಗೊಂಡಿವೆ ಅನ್ನುವಂತಹ ಭರವಸೆ ಅವರಲ್ಲಿದೆ. ಮತ್ತಷ್ಟು ಹೊಸ ಹುರುಪಿನೊಂದಿಗೆ ಮತ್ತೆ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ನಾಗರಾಜ್ ಬರ್ಕಾಡಿ, ಸ್ಪಂದನ ಟಿವಿ, ಉಡುಪಿ.